ಉಡುಪಿಯ ನಾಡಹಬ್ಬ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2 ವರ್ಷಕ್ಕೊಮ್ಮೆ ಕೃಷ್ಣನ ಪೂಜೆ ನಡೆಸಲು ಉಡುಪಿಯಲ್ಲಿರುವ ಅಷ್ಟಮಠದ ಶ್ರೀಗಳಿಗೆ ಅಧಿಕಾರ ಹಸ್ತಾಂತರವಾಗುತ್ತದೆ. ಈ ಬಾರಿ ಅದಮರು ಕಿರಿಯ ಈಶಪ್ರಿಯ ತೀರ್ಥ ಶ್ರೀಪಾದರ ಪರ್ಯಾಯ ಮಹೋತ್ಸವದ ಧಾರ್ಮಿಕ ವಿಧಿ ಉಡುಪಿಯಿಂದ ಆರಂಭವಾಗುವುದಿಲ್ಲ. ಬದಲಾಗಿ ಉಡುಪಿ ಕಾಪುವಿನ ದಂಡತೀರ್ಥದ ಮೂಲಕ ಪರ್ಯಾಯ ಮಹೋತ್ಸವ ಧಾರ್ಮಿಕ ವಿಧಿವಿಧಾನ ಆರಂಭವಾಗುತ್ತದೆ. ಪರ್ಯಾಯ ಪೀಠೋಹರಣ ಮಾಡುವ ಶ್ರೀಗಳು ಮೊದಲು ಕಾಪುವಿನ ದಂಡತೀರ್ಥದಲ್ಲಿ ಪವಿತ್ರವಾದ ಸ್ನಾನ ಮಾಡುತ್ತಾರೆ. ಬಳಿಕ ಅಲ್ಲಿಂದ ಹೊರಟು ಜೋಡುಕಟ್ಟೆಗೆ ಆಗಮಿಸಿ ಅಲ್ಲಿ ಪಟ್ಟದ ದೇವರಿಗೆ ಪೂಜೆ ಮಾಡಿ ಬಳಿಕ ಮೆರವಣಿಗೆಯ ಮೂಲಕ ಕೃಷ್ಣ ಮಠಕ್ಕೆ ಸಾಗುತ್ತಾರೆ. ಈ ಬಾರಿ ಅದಮರು ಶ್ರೀಗಳು ಕಾಪು ದಂಡತೀರ್ಥದಲ್ಲಿ 1:20ಕ್ಕೆ ಪವಿತ್ರ ಸ್ನಾನ ಮುಗಿಸಿ 1:50ಕ್ಕೆ ಜೋಡುಕಟ್ಟೆಗೆ ಆಗಮಿಸಲಿದ್ದಾರೆ. ಮಧ್ವಾಚಾರ್ಯರು ತಮ್ಮ ದಂಡದಲ್ಲಿ ಈ ಕೆರೆಯನ್ನ ನಿರ್ಮಿಸಿದ್ದರು ಎಂಬ ಐತಿಹಾಸಿಕ ಹಿನ್ನೆಲೆ ಇರುವುದರಿಂದ ಅಂದಿನಿಂದ ಇಂದಿನವರೆಗೂ ಪರ್ಯಾಯ ಪೀಠೋಹರಣ ಮಾಡುವ ಶ್ರೀಗಳು ಇಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಅವರು ಸುಮಾರು 12ವರೆಗೆ ಇಲ್ಲಿ ಬರುವ ಸಾಧ್ಯತೆಗಳು ಹೇಳಿದ್ದಾರೆ. ಆದರೂ ಕೂಡ ಅವರ ಕಾರ್ಯಕ್ರಮಗಳು ಕೆಲವು ಸಲ ತುಂಬ ಬ್ಯುಸಿ ಇದ್ದರೆ ಸ್ವಲ್ಪ ತಡ ಆದೀತು. ಬಟ್ ಜನರಲ್ಲಿ ಅವರು ಒಂದು ಅರ್ಧ ಗಂಟೆ 1 ಗಂಟೆ ಮೊದಲು ಬಂದು ಚೂರು ಇಲ್ಲಿ ರೆಸ್ಟ್ ಮಾಡಿ ಆನಂತರ ಇಲ್ಲಿ ದೇವರ ಪೂಜೆ ಸ್ನಾನ ಆಗ್ತದೆ ಸರೋವರದಲ್ಲಿ. ಮತ್ತು ಅಲ್ಲಿ ಒಳಗೆ ಹೋಗಿ ಗುರುಗಳ ದೇವರಿಗೆ ಮಂಗಳಾರತಿ ಮಾಡಿ ಅವರ ಪಟ್ಟ ದೇವರಿಗೆ ಮಂಗಳಾರತಿ ಮಾಡಿ ನಾವು ಒಂದು ಏನಾದರೂ ಪಾದಪೂಜೆ ಮಾಡ್ತೇವೆ ಅದು ಮಾಡಿಕೊಂಡು ಅಲ್ಲಿಂದ ಅವರು ತಯಾರಾಗಿ ಸ್ವಲ್ಪ ಹೊತ್ತು ಕುಳಿತು ತಯಾರಾಗಿ ಇಲ್ಲಿಂದ ಹೊರಡುವುದು. ಇದು ಇಷ್ಟೇ ಕಾರ್ಯಕ್ರಮ.